ರೊಕ್ಕಕ್ಕಾಗಿ ನಾವನಾರ ಏನ್ ಬೇಕಾದ್ರೂ ಮಾಡಕ್ ಆಗಂಗಿಲ್ಲ. ದಿನಕ್ಕೂ 10 ಮಂದಿ ಖಾಲಿ ಬಿಟ್ಟು ರೊಕ್ಕ ಗಳಿಸ್ತಾವ. ರೊಕ್ಕ ಗಳಿಸಾಕು ಒಂದ್ ATM ಇರ್ಬೇಕು. ರೊಕ್ಕ ಗಳಿಸಾಕು ರೊಕ್ಕ ಕೊಡ್ತಾರ ಎಲ್ಲ ಕಡೆ ಮುಖಕ್ಕೆ ಆಗಂಗಿಲ್ಲ. ಸರಿ ಬಿಡಿ ಸರ್. ಅದು ನೀವ್ ಮಾಡಕತ್ತಿರಲ್ಲ, ಎಲ್ಲಿ ಸಹಿ ಮಾಡಿ ಏನ್ ಮಾಡಿ ಒಟ್ಟು ಈಚ್ ಅಂಡ್ ಎವ್ರಿ ರೆಕಾರ್ಡ್ ತಮ್ಮ ಡೈಲಿ ಅವ್ರದ್ದು ಮಾಡಿರ್ಬೋದು ಸರ್. ಅಂತದೇನ್ ಮಾಡಿಲ್ರಿ. ಅಲ್ಲ ಗುರ್ತೈತ ನಂದ ಯಾರ್ ಮಾಡ್ಯಾರ ಗುರ್ತೈತಿ ನನಗೆ. ಯಾರ್ ಮಾಡ್ಯಾರ ಗುರ್ತಿಲ್ಲ ನಿಂಗೆ ಫೋನ್ ಹಚ್ತೇನ. ಹಂಗಿದ್ರೆ ನನ್ಗೆ ಸರಿ ಸರ್. ಎಲ್ಲ ನನಗೆ ಗುರ್ತಿಲ್ಲ ಫೋನ್ ಹಚ್ತೇನೆ. ನಾನು ನಿನ್ಗೆ ಯಾಕೆ ಫೋನ್ ಹಚ್ತೇನ. ನಾ ಹಂಗಿಲ್ಲ. ಅಲ್ಲಿ ಎಲ್ಲಿ ಬಾ ಅಂತೀರ ಅಲ್ಲೇ ಬಂದು ನಿಮ್ಗೆ ನಮ್ಮ ಸಾಬರಿಗೆ ಬಾ. ನಾವೇನ್ ಸುಮ್ಕೊಂಡು ಯಾರೋ ಏನ್ ತಿಳ್ಕೊಬನ್ನಿ. ಕರೆ ಐತ್ ಸರ್, ಕರೆ ಐತ್. ಮತ್ತೆ ಯಾರು ಅಷ್ಟೇ ನಾವೇನ್ ನೋಡಿ ಜೀವನದಾಗೆಲ್ಲ ನಾವು ಮಾಡಿ ಮುಗಿಸೇಲಿ ಬಂದ್ ಕುಂತೇವಿ. ನಿಮ್ ದೇಶ ಏನ್ ದೊಡ್ಡ ಏನ್ ಹರ್ಕೊಳ್ಳೋಣ ಅಂತ ಕೇಳೋಂಗ ಮಾಡ್ತಾರ. ಹಿಂದಿಂದ ಬೆಂಕಿ ಹಾಕ್ತಾನೆ ವಸ್ತು ಬರ್ಲಲ್ಲ. ನೋಡು ನೀವು ನೋಡಿ ಎದಕ್ ಬರ್ತಾನೆ ಬಾಳ ಎದಕ್ ಬರ್ತಾನೆ ಬಾ ಅನ್ಬೇಕ ನೋಡ್ತೀನಿ. ಭಾಗವಹಿಸ್ಬೇಕಂದ್ರೆ ವಹಿಸೋದಿಲ್ಲ ಸರ್. ಭಾಗವಹಿಸಲ್ಲ. ನೀ ಏನೇನ್ ಮಾಡಾಕತ್ತಿ, ಯಾವ ಮೂಲ್ಯಾಗ ಯಾವ ಎಂಗಲ್ನಾಗ ಎಲ್ಲೆಲ್ಲಿ ಪತ್ರ ಬರಿತಿ ಏನೇನ್ ಬರಿತಿ ವಸ್ತು ಗೊತ್ತೈತ ನಮಗೆ. ನಾವ್ ಅದನ್ನದು ಮಾಡೋದಿಲ್ಲ ಸರ್. ಅಂತದ್ದು ಮಾಡಿದ್ದು ಗೊತ್ತಿಲ್ರಿ, ಮಾಡಕ್ ಹೋಗೋದು. ಏನೇನ್ ಮಾಡ್ತೀರಿ, ಅವ ಏನ್ ಮಾಡೋದಿದ್ದೇನೆ ಏನೇನ್ ತಿಳ್ಕೊಂಡು ಸುಮ್ಮನೆ ಸುಮ್ ಕುಂತ ಅಂತ ನಾವೇನ್ ಕಣ್ಬಿಟ್ಟು ಹೋಗ್ಕೊತೀವಿ ಎಲ್ಲಾರು. ಏನೇನಾಯ್ತು ವಸ್ತು ಡೈಲಿ ನಾವು ತೆಗಿತೀವಿ. ಈಗ ನಾವು ನಿಂದ ನಮ್ದು ಮೀಟರ್ ಚಾಲು ಅಂತ ತಿಳ್ಕೊಂಡ ಮಾಡಿ ಸರ್. ಅದೇನಿಲ್ರಿ, ನಾನ್ ನಿಮ್ ಕೂಡ ಇರೋದು ಹಾಕೋಬೇಕು ಅನ್ನೋಂತ ಇದಿಲ್ರಿ. ಅವ್ರ ಹೇಳ್ತಾರ ಕೆಲಸ ಮಾಡೇನ್ರಿ. ಕೆಲಸ ಯಾರು ಕೊರೋರ್ ವಯಸ್ಸಾಗಿಸ ಶಿಕ್ಷಿತ್ ಮಾಡ್ತಿ ಅವ್ನ್ ಕೂಡ್ಕೊಂಡು ಅವ್ನು ಕೂಡಲ್ರಿ ಸರ್. ಅಕ್ಕಮ್ಮ ಆಗ ಕೂಡ ಬಂದ್ ಹೇಳಿದ್ರಿ ಮಾಡೇನ್ರಿ. ಮಾತ್ರ ನಾ ಮಾಡುದಿಲ್ರಿ. ಅದನ್ನು ಹೇಳಿದ್ರು ಮಾಡುದಿಲ್ರಿ. ರಾತ್ರಿ ನಿಮ್ಗೆ ಎಷ್ಟು ಮಟ್ಟಿಗೆ ಸರ್ ಇವ ಏನ್ ಮಾಡ್ತೀರಿ ಎಷ್ಟು ಮಟ್ಟಿಗೆ ಸರಿ ನಾ ಮಾಡುವ ಕರೆಕ್ಟ್ ನೀವನಾರ ಅವ್ರ ಯಾರ ಮನಿ ಮುರಿದ್ರಿ ಎಲ್ಲಾರು ನೀವು ಯಾರು ಮನಿ ಮುರಿದ್ರಿ. ರಿಪಬ್ಲಿಕ್ ಆಫ್ ಧಾರವಾಡದ ರೌಡಿಸಂನಲ್ಲಿ ಮೇಲುಗೈ ಸಾಧಿಸಿದ್ದ MLA ಮತ್ತು ಮಾಜಿ ಮಂತ್ರಿ ವಿನಯ್ ಕುಲಕರ್ಣಿ ಯಾವ ರೀತಿ ಅಲ್ಲಿದ್ದ ಜನರಿಗೆ, ಅಲ್ಲಿದ್ದ ಪೊಲೀಸ್ ಅಧಿಕಾರಿಗಳಿಗೆ, ವಕೀಲರಿಗೆ ಧಮಕಿ ಹಾಕುತ್ತಿದ್ದರು ಅನ್ನೋದು ಈ ವಿಡಿಯೋದಲ್ಲಿ ಬಹಿರಂಗವಾಗಿದೆ. ಈ ವಿಡಿಯೋದಲ್ಲಿ ಒಬ್ಬ ವಕೀಲರನ್ನು ಧಮಕಿ ಹಾಕೋದಕ್ಕೆ ಮುಖ್ಯ ಕಾರಣ ಆ ವಕೀಲರು ಯೋಗೇಶ್ ಗೌಡರ ಪರವಾಗಿ ವಾದವನ್ನು ಮಂಡಿಸಲು ಮುಂದೆ ಆಗುತ್ತಿದ್ದರು ಹಾಗೂ ಅರ್ಜಿಗಳನ್ನು ಹಾಕಲು ಮುಂದೆ ಆಗುತ್ತಿದ್ದರು. ನೋಡಿದ್ರ ಒಬ್ಬ ವಕೀಲಗೆ ಈ ರೀತಿ ಧಮಕಿ ಹಾಕುತ್ತಾರೆ ಅಂದರೆ ಇನ್ನು ಜನಸಾಮಾನ್ಯರ ಕಥೆಯೇ ಆಗಬಾರ್ದು. ಅಲ್ಲಿರುವ ಜನರು ಯಾವ ರೀತಿ ಇವರಿಗೆ ವೋಟ್ ಹಾಕಿ ಗೆಲ್ಲಿಸಿದ್ದಾರೆ ಅನ್ನೋದು ನಿಜಕ್ಕೂ ಕೂಡ ಅಚ್ಚರಿ ಅನಿಸುತ್ತದೆ. ಹಾಗೋ ಹೀಗೋ ಮಾಡಿ ಯೋಗೇಶ್ ಮರ್ಡರ್ ಕೇಸನ್ನು ಹಳ್ಳ ಹಿಡಿಸೋಕೆ ತುಂಬಾ ಪ್ರಯತ್ನ ಪಟ್ಟಿದ್ದರು. ಆದರೆ ದುರಾದೃಷ್ಟ ಅಲ್ಲಿಯ ಜನ ಅವರ ವಿರುದ್ಧ ತಿರುಗಿ ಬಿದ್ದು ಆ ಕೇಸನ್ನು ಮುಂದುವರಿಸಿ ಕೊನೆಗೂ ಅವರಿಗೆ ಜೀವನ ಪರ್ಯಂತ ಜೈಲು ಶಿಕ್ಷೆ ಆಗುವ ಹಾಗೆ ಮಾಡಿದ್ದು ನಿಜಕ್ಕೂ ಒಂದು ಧೈರ್ಯದ ಒಂದು ಸಾಧನೆ ಅಂತಲೇ ಅನ್ನಬಹುದು. ಅಷ್ಟಕ್ಕೂ ಈ ಆಡಿಯೋದಲ್ಲಿ ಅವತ್ತು ಮಾತನಾಡಿದ ಆ ಮಾತುಗಳು ಏನು ಅಂತ ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ನಾವು ಯಾರೇನ್ ಕಣ್ಮುಟ್ಕೊಂಡ್ ಕುಂತಿಲ್ಲ. ನೀವ್ ಎಲ್ಲಿರ್ತೀರಿ, ಏನ್ ಮಾಡ್ತೀರಿ, ಏನ್ ತೆಗಿತೀರಿ ಎಲ್ಲಾ ನೋಡ್ಕೊಂತ ಕುಂತೀವಿ. ನಾವು ಏನ್ ಕಣ್ಮುಟ್ಕೊಂಡ್ ಕುಂತಿಲ್ಲ ಯಾರು. ನಾವು ಏನ್ ಮಾಡಾಕತ್ರಿ ಒಟ್ಟು ನೋಡ್ಲಿ ಯಾವ ಕೇಸ್ನಾಗ ಏನ್ ಮಾಡಾಕತ್ತಿ ಎಷ್ಟು ಮಾಡಾಕತ್ತಿ ಒಟ್ಟು ನೋಡಾಕತ್ತೇವ್ ನಾವು. ನನಗೆ ಅದ್ರಾಗ ಅಡ್ಡಾಡ್ಬೇಡ ಅಂದ್ರು ಇವತ್ತಿಂದ ಅಡ್ಡಾಡೋದಿಲ್ರಿ. ನಿಮ್ ಅಲ್ಲ ಅಡ್ಡಾಡಲ್ಲ. ಇಲ್ಲ ನೋಡ್ಲಿ ಇದೇನ್ ಇದ್ಯಾಕ ಶಾಂತಾರಾಜ ನನಗೆ ಏನ ನಾವು ಮೀಟರ್ ಹಾಕ್ತೇವ್ ನೋಡುವಂತಿ ಕರ್ತ ವಸೀಲಿಕೆ ಮಾಡಕತ್ತಿ ಮಾಡ ವಸೀಲಿಕೆ ಮಾಡ. ನನಗೆ ಬ್ಯಾಡ ಅಂದ್ರೆ ಅಡ್ಡಾಡೋದಲ್ರಿ. 500 ರೂಪಾಯಿ ಇಲ್ಲ ಮಾಡ 500 ರೊಕ್ಕಕ್ಕಾಗಿ ನಾವನಾರ ಏನ್ ಬೇಕಾದ್ರೂ ಮಾಡಕ್ ಆಗಂಗಿಲ್ಲ. ದುಡ್ಡು ಗಳಸಾಕ ದುಡ್ಡು ಗಳಸಲ್ಲ ನಮಗ್ ಏನ್ರಿಪ್ಪ ಅಲ್ಲಿ ದಿನಕ್ಕೂ 10 ಮಂದಿ ಖಾಲಿ ಬಿಟ್ಟು ರೊಕ್ಕ ಗಳಿಸ್ತಾವ. ರೊಕ್ಕ ಗಳಿಸಾಕು ಒಂದ್ ATM ಇರ್ಬೇಕು. ರೊಕ್ಕ ಗಳಿಸಾಕು ರೊಕ್ಕ ಕೊಡ್ತಾರ ಎಲ್ಲ ಕಡೆ ಮುಖಕ್ಕೆ ಆಗಂಗಿಲ್ಲ. ಸರಿ ಬಿಡಿ ಸರ್. ಅದು ನೀವ್ ಮಾಡಕತ್ತಿರಲ್ಲ, ಎಲ್ಲಿ ಸಹಿ ಮಾಡಿ ಏನ್ ಮಾಡಿ ಒಟ್ಟು ಈಚ್ ಅಂಡ್ ಎವ್ರಿ ರೆಕಾರ್ಡ್ ತಮ್ಮ ಡೈಲಿ ಅವ್ರದ್ದು ಮಾಡಿರ್ಬೋದು ಸರ್. ಅಂತದೇನ್ ಮಾಡಿಲ್ರಿ. ಅಲ್ಲ ಗುರ್ತೈತ ನಂದ ಯಾರ್ ಮಾಡ್ಯಾರ ಗುರ್ತೈತಿ ನನಗೆ. ಯಾರ್ ಮಾಡ್ಯಾರ ಗುರ್ತಿಲ್ಲ ನಿಂಗೆ ಫೋನ್ ಹಚ್ತೇನ. ಹಂಗಿದ್ರೆ ನನ್ಗೆ ಸರಿ ಸರ್. ಎಲ್ಲ ನನಗೆ ಗುರ್ತಿಲ್ಲ ಫೋನ್ ಹಚ್ತೇನೆ. ನಾನು ನಿನ್ಗೆ ಯಾಕೆ ಫೋನ್ ಹಚ್ತೇನ. ನಾ ಹಂಗಿಲ್ಲ. ಅಲ್ಲಿ ಎಲ್ಲಿ ಬಾ ಅಂತೀರ ಅಲ್ಲೇ ಬಂದು ನಿಮ್ಗೆ ನಮ್ಮ ಸಾಬರಿಗೆ ಬಾ. ನಾವೇನ್ ಸುಮ್ಕೊಂಡು ಯಾರೋ ಏನ್ ತಿಳ್ಕೊಬನ್ನಿ. ಕರೆ ಐತ್ ಸರ್, ಕರೆ ಐತ್. ಮತ್ತೆ ಯಾರು ಅಷ್ಟೇ ನಾವೇನ್ ನೋಡಿ ಜೀವನದಾಗೆಲ್ಲ ನಾವು ಮಾಡಿ ಮುಗಿಸೇಲಿ ಬಂದ್ ಕುಂತೇವಿ. ನಿಮ್ ದೇಶ ಏನ್ ದೊಡ್ಡ
ಏನು ಹರ್ಕೊಳ್ಳೋಣ ಅಂತ ಕೇಳೋಂಗ ಮಾಡ್ತಾಮ್ರ ಹಿಂದಿಂದ ಬೆಂಕಿ ಹಾಕ್ತಾನೆ ದೋಸ್ತು ಬರ್ಲಲ್ಲ ನೋಡು ನೀವು ನೋಡಿ ಎದಕ್ ಬರ್ತಾನೆ ಬಾಣ ಎದಕ್ ಬರ್ತಾನೆ ಬಾಣ್ಬೇಕ ನೋಡ್ತೀನಿ ಏನ ಭಾಗವಹಿಸ್ಬೇಕಂದ್ರೆ ವಹಿಸೋದಿಲ್ಲ ಸರ್. ಭಾಗವತಲ್ಲ ನೀ ಏನೇನು ಮಾಡಾಕತ್ತಿ ಯಾವ ಮೂಲ್ಯಾಗ ಯಾವ ಎಂಗಲ್ನಾಗ ಎಲ್ಲೆಲ್ಲಿ ಪತ್ರ ಬರಿತಿ ಏನೇನು ಬರಿತಿ ವಸ್ತು ಗೊತ್ತೈತೆ ನಮಗೆ. ನಾವು ಅದನ್ನದು ಮಾಡೋದಿಲ್ಲ ಸರ್, ಅಂಥದ್ದು ಮಾಡಿದ್ದು ಗೊತ್ತಿಲ್ರಿ, ಮಾಡಕ್ಕೆ ಹೋಗೋದು ಏನ ನನ್ನ ಏನೇನ್ ಮಾಡ್ತೀರಿ ಯಾವ ಏನ್ ಮಾಡೋದಿದ್ದೇನು ಏನೇನ್ ತಿಳ್ಕೊಂಡ್ರು ಸುಮ್ಮನೆ ಕುಂತೀವಿ ಅಂತ ನಾವೇನ್ ಕಣ್ಬಿಟ್ಟು ಕೂತಿರ್ತೀವಿ ಎಲ್ಲಾರು. ನಾನು ಸರ್ ಏನೇನಾಯ್ತು ವಸ್ತು ಡೈಲಿ ನಾವು ತೆಗಿತೀವಿ ಈಗ ನಾವು ಇನ್ನಿಂದ ನಮ್ದು ಮೀಟರ್ ಚಾಲು ಅಂತ ತಿಳ್ಕೊಂಡ ಮಾಡಿ ಸರ್. ಅದೇನಿಲ್ರಿ, ನಾನು ನಿಮ್ ಕೂಡ ಇರೋದು ಹಾಕೋಬೇಕು ಅನ್ನೋಂತ ಇದಿಲ್ರಿ, ಅವ್ರೇನು ಹೇಳ್ತಾರೆ ಕೆಲಸ ಮಾಡೇನ್ರಿ ಕೆಲಸ ಯಾರ್ರಿ ಕೊರೋರ್ ಬಸ್ಸಾಗಿಸ ಸಿಕ್ಕಿದ್ ಮಾಡ್ತಿ ಅವ್ನ್ ಕೂಡ್ಕೊಂಡು ಅವ್ನು ಕೂಡಲ್ರಿ ಸರ್. ಅಕ್ಕಮ್ಮ ಆಕಮ್ಮ ಕೂಡಿ ಬಂದ್ ಹೇಳಿದ್ರಿ ಮಾಡೇನ್ರಿ ಮಾತ್ರ ನಾ ಮಾಡುದಿಲ್ರಿ, ಅದನ್ನು ಹೇಳಿದ್ರು ಮಾಡುದಿಲ್ರಿ ರಾತ್ರಿ ಮಾಡೋದಲ್ಲ ಅಂದ್ರೆ ನಿಮ್ಗೆ ಎಷ್ಟು ಮಟ್ಟಿಗೆ ಸರ್ ಇವ ಏನ್ ಮಾಡ್ತೀರಿ ಎಷ್ಟು ಮಟ್ಟಿಗೆ ಸರಿ ನಾ ಮಾಡುವ ಕರೆಕ್ಟ್ ನೀವನಾರ ಅವ್ರ ಯಾರ ಮನಿ ಮುರಿದ್ರಿ ಎಲ್ಲಾರು ನೀವು ಯಾರು ಏನ ನೀನು ಒತ್ತಿನ ಯಾರು ಮನಿ ಮುರಿದ್ರಿ